ಪ್ರಿಯರೇ, ಬದುಕಿನ ಏಳು ಬೀಳಿನ ನಡುವೆ ನಟನಾಗಿ ರಂಗಭೂಮಿಯಲ್ಲಿ ದುಡಿದು ರಂಗಪ್ಪ ಹೋಗಿಬಿಟ್ನ ಸಿನಿಮಾ ಪ್ರವೇಶಿಕೆ ಮೂಲಕ ನಾನು ಅವನಲ್ಲ ಅವಳು ಎಂಬ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿ ಯುವ ಮನಸ್ಸಿನ ಕನಸುಗಾರನಾಗಿ ಹೋರಾಟಗಾರನಾಗಿ ಕರುನಾಡು ಕಂಡಿರುವ ಸಾಮಾಜಿಕ ಕಳಕಳಿಯ ಯುವ ನಟನಾಗಿರುವ ಸಂಚಾರಿ ವಿಜಯ್ ಇನ್ನು ನೆನಪುಗಳು ಮಾತ್ರ ನಮಗೆ. ತ್ಯಾಗದೊಂದಿಗೆ ಅವರು ಎಂದೆಂದಿಗೂ ನಮ್ಮ ನಡುವೆ ಅಜರಾಮರ. DVG ಅವರ ಮಂಗುತಿಮ್ಮನ ಕಗ್ಗದ ಮೂಲಕ ಜ್ಞಾನವೇ ಬೆಳಕು ಭಾವಪೂರ್ಣ ನುಡಿ ನಮನವನ್ನು ಅವರಿಗೆ ಸಮರ್ಪಿಸುತ್ತಾ ಇದ್ದೇವೆ. ರಂಗಮಿತ್ರರಾಗಿರುವ ಜೀವನ್ ರಾಮ್ ಸುಳ್ಯ ಮತ್ತು ಶಶಿರಾಜ್ ಕಾವರು ಅವರು ಈ ಮೂಲಕ ನುಡಿ ನಮನವನ್ನು ಸಲ್ಲಿಸುತ್ತಿದ್ದಾರೆ. ನಾನು ಜೀವನ್ ರಾಮ್ ಸುಳ್ಯ. ಸಂಚಾರಿ ವಿಜಯ್ ಮತ್ತು ನಂದು ಸಣ್ಣ ಒಡನಾಟ. ನಾನು ಆತನನ್ನು ಭೇಟಿಯಾದದ್ದು ಒಂದು 2-3 ಸಲ ಅಷ್ಟೇ. ಬೆಂಗಳೂರಿನಲ್ಲಿ ನಾಟಕ ಇದ್ದಾಗ ರವೀಂದ್ರ ಕಲಾಕ್ಷೇತ್ರದ ಜಗಲಿಯಲ್ಲಿ. ಕೊನೆಯ ಭೇಟಿ ಈ ವರ್ಷದ ಜನವರಿಯಲ್ಲಿ ಸಾಹೇಬ್ರು ಬಂದವೆ ಅರೆಭಾಷೆ ನಾಟಕದ ಸಂದರ್ಭದಲ್ಲಿ ಹಗಲು ಭೇಟಿಯಾಗಿದ್ದಷ್ಟೇ. ಈ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು, ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದವರು ನನ್ನಂಥ ಸಾಮಾನ್ಯನಿಗೆ ಅಥವಾ ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಸಾಧ್ಯವೂ ಇಲ್ಲ. ಆದರೆ ಸಂಚಾರಿ ವಿಜಯ್ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಎಲ್ಲರನ್ನು ಗೌರವಿಸ್ತಾ, ಎಲ್ಲರ ಮಾತಿಗೂ ಗೌರವ ಕೊಡ್ತಾ, ಎಲ್ಲರ ಜೊತೆ ಪ್ರೀತಿಯಿಂದ ಬೆರೀತಾ ವ್ಯವಹರಿಸೋದಿದೆಯಲ್ಲ, ಅದು ಆತನ ಬಹುದೊಡ್ಡ ಗುಣ ಅಂತ ನಾನು ತಿಳಿತೇನೆ. ಅತಿ ಸಣ್ಣ ಪ್ರಾಯದಲ್ಲೇ 38 ವರ್ಷ ಸಾಯುವ ವಯಸ್ಸ ಆತ ತೀರಿ ಹೋಗ್ತಾನಂದ್ರೆ ಯಾರು ಇದನ್ನು ಊಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಗೆಳೆಯ ಮಾಲ್ತೇಶ್ ಬಡಿಗರ ಅದಮ್ಯ ರಂಗ ತಂಡದಲ್ಲಿ ವಿಜಯ್ ಮೊದಲು ಬಣ್ಣ ಹಚ್ಚಿದ್ದು. ಏನೇನೋ ಕೆಲಸ ಮಾಡ್ತಾ, ಎಲ್ಲೆಲ್ಲೋ ಹೊಟ್ಟೆ ತುಂಬಿಸ್ಕೊಳ್ತಾ, ಕಿಲೋಮೀಟರ್ ಗಟ್ಟಲೆ ಸೈಕಲ್ ತುಳಿತಾ ರಿಹರ್ಸಲ್ಲಿ ಭಾಗವಹಿಸ್ತಿದ್ದ. ಆತನ ರಂಗಭೂಮಿಯ ಹಸಿವು ಇದೆಯಲ್ಲ, ಅದು ಸಾಧಾರಣದ್ದಲ್ಲ. ಯಾವ ಪಾತ್ರ ಕೊಟ್ಟರೂ ಕೂಡ ಆ ಪಾತ್ರದ ಸ್ವಭಾವವನ್ನು ಹಿಡ್ಕೊಂಡು ಅದಕ್ಕೆ ಪೂರ್ತಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತಹ ಮತ್ತು ಬೇಕಾದಷ್ಟು ಪೂರ್ವ ತಯಾರಿಗಳನ್ನು, ನೋಟ್ಸ್ಗಳನ್ನು, ತಾನು ನಿರ್ವಹಿಸುವ ಪಾತ್ರಕ್ಕೆ ಪೂರಕವಾದಂಥ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಸಂಚಾರಿ ವಿಜಯನಷ್ಟು ಒಂದು ದುಡಿಯುವ ಅಪ್ಪಟ ಕಲಾವಿದರನ್ನು ನಾನು ಬೇರೆ ಯಾರು ನೋಡಿಲ್ಲ. ಅದಮ್ಯದ ನಂತರ ಆತ ರಂಗಾಯಣ ರಘು ಅವರ ಸಂಗಾತಿ ಮಂಗಳ ಅವರ ಸಂಚಾರಿ ರಂಗ ತಂಡವನ್ನು ಸೇರಿಕೊಳ್ತಾರೆ. ಅನೇಕ ನಾಟಕಗಳನ್ನು ಮಾಡ್ತಾರೆ. ರಂಗಭೂಮಿಯ ಎಲ್ಲ ವಿಭಾಗಗಳಲ್ಲಿ, ಅಂದರೆ ಅಭಿನಯವನ್ನು ಮಾತ್ರ ಅಲ್ಲ, ಇನ್ನು ಬ್ಯಾಕ್ ಸ್ಟೇಜ್ ವರ್ಕ್ ಎಲ್ಲವನ್ನು ಮಾಡ್ತಾ ಮಾಡ್ತಾ ಅಲ್ಲಿ ಬೆಳೀತಾರೆ. ಅದರಲ್ಲಿ ಒಂದು ಬಹಳ ವಿಶೇಷವಾಗಿ ಸಾಂಬಶಿವ ಪ್ರಸನ್ನದ ಗಂಡು ಹೆಣ್ಣಾಗುವಂಥ ಕಾರ್ಬಾರಿಯ ಪಾತ್ರವನ್ನು ಮಾಡಿ ಯಶಸ್ಸು ಗಳಿಸ್ತಾರೆ. ಅದೇ ಸಂದರ್ಭದಲ್ಲಿ ಲಿಂಗದೇವರು ಅವರು ಮಂಗಳಮುಖಿಯರ ಬದುಕನ್ನು ಆಧಾರವಾಗಿಟ್ಟುಕೊಂಡಂಥ ಹೊಸ ಚಲನಚಿತ್ರ ಮಾಡಬೇಕು ಅಂತ ಕಲಾವಿದರ ಸಂದರ್ಶನ ಕರೀತಾರೆ. ಅಲ್ಲಿಗೆ ಸಂಚಾರಿ ವಿಜಯ್ ಹೋಗ್ತಾರೆ, ಆಯ್ಕೆ ಆಗ್ತಾರೆ ಆ ಚಿತ್ರದ ಪ್ರಧಾನ ಪಾತ್ರ ಮಂಗಳಮುಖಿ ಪಾತ್ರ ಮಾಡಲಿಕ್ಕೆ. ಆ ನಂತರದಲ್ಲಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದದ್ದು ಎಲ್ರಿಗೂ ಗೊತ್ತೇ ಇದೆ. ನಂತರದಲ್ಲಿ ಅನೇಕ ಅವಕಾಶಗಳು ಸಂಚಾರಿ ವಿಜಯವನ್ನು ಆರಿಸಿಕೊಂಡು ಬರ್ತವೆ. ಆ ಚಿತ್ರದಲ್ಲಿ ಆತ ನಿರ್ವಹಿಸಿದಂಥ ಮಂಗಳಮುಖಿಯ ಪಾತ್ರ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಹೊಸ ಸಂಚಲನ ಮೂಡಿಸಿದರೆ, ಮಂಗಳಮುಖಿಯರ ಬದುಕಿನಲ್ಲಿ, ಮಂಗಳಮುಖಿಯರ ಇಡೀ ಸಮಾಜಕ್ಕೆ ಒಂದು ಪಾಸಿಟಿವ್ ಆದ ಸಂದೇಶವನ್ನು ನೋಡುವಂಥ ಒಂದು ಚಲನಚಿತ್ರವಾಗಿ ಮೂಡಿ ಬಂದದ್ದು. ಆ ಪಾತ್ರವನ್ನು ನಿರ್ವಹಿಸುವುದಕ್ಕಿಂತ ಮೊದಲು ಹಿರಿಯ ಮಂಗಳಮುಖಿಯರ ಒಡನಾಟದಲ್ಲಿ ಇದ್ದುಕೊಂಡು ಅವರ ಇಡೀ ಬದುಕನ್ನು ಅಭ್ಯಾಸ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರ ಆದವರು ವಿಜಯ್ ಇವತ್ತು ಇಲ್ಲ ಅಂತ ಆದಾಗ ರಾಜ್ಯದ ಅನೇಕ ಮಂಗಳಮುಖಿಯರು ನೊಂದವರ ಕಷ್ಟಕ್ಕೆ ಮಿಡಿಯುವಂಥ ಮನ ಸಂಚಾರಿ ವಿಜಯವರದಾಗಿತ್ತು. ಅವರ ಋಣವನ್ನು ಈ ಜನ್ಮದಲ್ಲಿ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದುಃಖ ಪಡೋದನ್ನು ನೋಡಿದಾಗ ಸಂಚಾರಿ ವಿಜಯ್ ಏರಿದ ಎತ್ತರ ಎಂಥದ್ದು ಅಂತ ಅರ್ಥ ಆಗ್ತದೆ. ಆತನ ಸ್ನೇಹಪರತೆ, ಭಾವುಕತೆ, ಅತ್ಯಂತ ಮಹತ್ವಾಕಾಂಕ್ಷೆ ಇದ್ದಂಥ ಒಬ್ಬ ಇಂಜಿನಿಯರ್ ಪದವಿ ಪಡೆದು ಉಪನ್ಯಾಸಕನಾಗಿದ್ದುಕೊಂಡು ರಂಗಭೂಮಿಯನ್ನೇ ಬದುಕು ಮತ್ತು ಉಸಿರಾಗಿಸಿಕೊಂಡು ಅಭಿನಯವೇ ನನ್ನ ಜೀವನ ಅಂತ ನಂಬಿಕೊಂಡು ಬಂದಂಥ ವಿಜಯ್ ಇವತ್ತು ಇಲ್ಲ ಅಂತ ಹೇಳೋ ಮಾತು ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಆತ ನನಗಿಂತ ವಯಸ್ಸಲ್ಲಿ ಕಿರಿಯವನಾಗಿದ್ದರೂ ಕೂಡ ಆತನ ಏರಿದ ಎತ್ತರ, ಆತನ ರಂಗಜ್ಞಾನ, ಅಭಿನಯ ಸಾಮರ್ಥ್ಯ ಇವೆಲ್ಲವನ್ನು ನೋಡಿದರೆ ಆತನಿಗಿಂತ ನಾನು ಎಷ್ಟೋ ಕಿರಿಯ ಅಂತ ಅನಿಸ್ತದೆ. ರಂಗಮನೆಗೊಮ್ಮೆ ಬರ್ತೇನೆ ಅಂತ ಹೇಳಿದಂಥ ಮಾತು ಹಾಗೇ ಉಳಿದು ಹೋಯಿತು. ಆತನಿಗೆ ಭಾವಪೂರ್ಣವಾದ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ನಮಸ್ಕಾರ.
ದಿವಂಗತ ಕಾಳಿಂಗ ನಾವಡರು, ಶಂಕರ್ನಾಗ್ ಅವರು, ರಾಜು ಅನಂತಸ್ವಾಮಿ ಅವರು, ಇವರ ಸಾಲಲ್ಲಿ ಈಗ ನಾವು ಸಂಚಾರಿ ವಿಜಯ್ ಅವರನ್ನ ಕಳ್ಕೊಂಡಿದ್ದೇವೆ. ನನ್ನ ಪ್ರಕಾರ ಇದೊಂದು ನಿಜ ಅರ್ಥದಲ್ಲಿ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ನಾನು ಅವರ ಬಹುತೇಕ ಪಿಕ್ಚರ್ಗಳನ್ನು ನೋಡಿದ್ದೇನೆ. ಸಂಚಾರಿ ವಿಜಯ್ ಅವರ ಅಭಿನಯವನ್ನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ವೈಯಕ್ತಿಕವಾಗಿ ನನಗೆ ಬಹಳ ದುಃಖ ಆಗ್ತಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಸುರೇಶ್ ರಾವತ್ ಅವರು ಕಗ್ಗ ಗಾಯನದ ಮೂಲಕ ನುಡಿ ನಮನವನ್ನು ಸಲ್ಲಿಸುತ್ತಿದ್ದಾರೆ. ನೂತ್ನತೆಯ ಪೂರ್ಣತೆಯನ್ ಅನ್ಯೋನ್ಯತೆಯ ಗಡಿಪ ಯತ್ನಮೇ ಪೌರುಷ ಪ್ರಗತಿ. ಅದೇ ಪ್ರಕೃತಿ ನೂತ್ನತೆಯ ಪೂರ್ಣತೆಯನ್ ಅನ್ಯೋನ್ಯತೆಯ ಗಡಿಪ ಯತ್ನಮೇ ಪೌರುಷ ಪ್ರಗತಿ. ಅದೇ ಪ್ರಕೃತಿ ವಿಜ್ಞಾನ ಶಾಸ್ತ್ರ ಕಲೆ ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ ಮಂಕುತಿಮ್ಮ. ಧನ್ಯತೆಯ ಬೆದಕಾಟ ಮಂಕುತಿಮ್ಮ. ಪ್ರಿಯರೇ, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಗಳಿಸುವ ಸಾಧನೆಗಳಷ್ಟೇ ಶಾಶ್ವತವಾಗುತ್ತದೆ. ಬದಲಾವಣೆಯೇ ಈ ಪ್ರಪಂಚದ ಗುಟ್ಟು. ಇಂದು ಈ ಕ್ಷಣ ಇರುವುದು ನಾಳೆ ಇರುವುದಿಲ್ಲ. ನಾಳೆ ಇರುವ ಕ್ಷಣ ನಾಡಿದ್ದು ಇರುವುದಿಲ್ಲ. ಹೀಗೆ ಅದು ಬದಲಾವಣೆ ಆಗುತ್ತಲೇ ಕ್ಷಣ ಕ್ಷಣಕ್ಕೂ ಕೂಡ ಈ ಜಗತ್ತು ಮುಂದೆ ಸಾಗುತ್ತದೆ. ವಿಶ್ವದಲ್ಲಿ ನಡೆಯುವ ಕ್ರಿಯೆಗಳು ಸದಾ ನಮಗೆಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಇಲ್ಲಿರುವ ಸಹಸ್ರಾರು ಜೀವಿಗಳಂತೆಯೇ ನಾವು ಕೂಡ ಪರಿಪೂರ್ಣತೆಗಾಗಿ ಹಾತೊರೆಯುತ್ತೇವೆ. ಇದನ್ನು ಬಲ್ಲವರು ಗುರುತಿಸಿದರೆ ಚಿಂತೆಗಳ ನಡುವೆ ಬದುಕುವವರಲ್ಲಿ ಹೊಸತನವಿಲ್ಲ, ಆಸಕ್ತಿಯೂ ಇಲ್ಲ, ತೃಪ್ತಿಯೂ ಇಲ್ಲ. ಎಲ್ಲವನ್ನ ಮೀರಿ ಬದುಕುವ ಶಕ್ತಿಯೇ ಅಧ್ಯಾತ್ಮವಾಗಿದೆ. ನಿರಂತರವಾದ ಬೆಳವಣಿಗೆಯಲ್ಲಿ ಪೌರುಷ ಶಕ್ತಿಯನ್ನು ಕಾಣಬಹುದಾಗಿದೆ. ಪೌರುಷ ಶಕ್ತಿ ಎಂದರೆ ಅದುವೇ ಪ್ರಕೃತಿ, ನಿಸರ್ಗ. ಹೊಸತನಕ್ಕಾಗಿ, ಪರಿಪೂರ್ಣತೆಗಾಗಿ, ಬದುಕಿನ ಸಾರ್ಥಕತೆಗಾಗಿ ಪಡುವ ಪ್ರಯತ್ನಗಳೇ ವಿಜ್ಞಾನ, ಶಾಸ್ತ್ರ, ಕಲೆ, ಸಾಹಿತ್ಯ, ವಿದ್ಯೆಗಳು. ಇವೆಲ್ಲವೂ ಕೂಡ ನಮ್ಮೆಲ್ಲರ ಪ್ರಯತ್ನಿಸುವ ಸಾಧನಗಳಾಗಿದ್ದಾವೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಎಲ್ರಿಗೂ ನಮಸ್ಕಾರ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.